ಹಾಗೆ ಬೇಯಿಸ್ಬಿಟ್ಟು ತಗೊಳ್ಳೋದು ಒಳ್ಳೇದಾ ಅಥವಾ ಕಾಳುಗಳನ್ನ ನೆನೆಸಿ ಅದರ ಮೊಳಕೆ ತೆಗೆದು ನಂತರ ಅದನ್ನ ಸೇವಿಸೋದು ಒಳ್ಳೇದಾ? ಇವೆರಡರಲ್ಲಿ ಯಾವ್ದು ಒಳ್ಳೇದು ಅಥವಾ ವ್ಯತ್ಯಾಸ ಏನು ಅಂತ ನೋಡೋಣ. ಮೊದಲನೇದಾಗಿ ಕಾಳುಗಳು ದೇ ಆರ್ ರಿಚ್ ಇನ್ ನ್ಯೂಟ್ರಿಯನ್ಸ್. ಹೌದಲ್ವಾ? ನ್ಯೂಟ್ರಿಷನ್ಸ್ ಇದ್ದೇ ಇರುತ್ತೆ. ಅದನ್ನ ನಾವು ನೆನೆ ಹಾಕಿ ಅದರ ಮೊಳಕೆ ತೆಗೆದು ಸೇವಿಸಿದಾಗ ಮೊದಲು ಇರುವಂತಹ ನ್ಯೂಟ್ರಿಷನ್ ಎನ್ಹಾನ್ಸ್ ಆಗಿರುತ್ತೆ. ಇನ್ನೊಂದು ಕಾರಣ ಏನಂದ್ರೆ, ಯಾರಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿರ್ತವೆ, ಅದು ಅಜೀರ್ಣತೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, IBS ಆಗಿರ್ಬೋದು, ಅಥವಾ ಗಟ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ತುಂಬಾ ಆಕ್ನೇಸ್ ಇಂದ ಬಳಲ್ತಾ ಇರೋರು, ಇವರೆಲ್ಲರೂ ಕಾಳುಗಳನ್ನ ರಾ ಫಾರ್ಮ್ ಅಲ್ಲಿ ತಗೊಳ್ಳೋದು ಒಳ್ಳೇದಲ್ಲ. ನೀವು ಕಾಳುಗಳನ್ನ ಹಾಗೆ ಬೇಯಿಸ್ಬಿಟ್ಟು ತಗೊಳ್ಳಿ ಅಥವಾ ಮೊಳಕೆ ಕಟ್ಟಿದ ಕಾಳುಗಳನ್ನಾದ್ರೂ ತಗೊಳ್ಳಿ. ಬಟ್ ಅವುಗಳನ್ನ ಮತ್ತೆ ರಿಪೀಟು ಬೇಯಿಸೋದು ತುಂಬಾನೇ ಇಂಪಾರ್ಟೆಂಟ್. ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಗೆ ಯೂಸ್ ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಯಾರಿಗಿದೆಯೋ ಅವರಿಗೆ ಇನ್ನೂ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಕಾಳು ಮತ್ತೆ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಬೆಸ್ಟ್ ಯಾವುದು ಅಂದ್ರೆ ಮೊಳಕೆ ಕಟ್ಟಿದ ಕಾಳುಗಳು. ಇದು ಬೇಗ ಜೀರ್ಣ ಆಗುತ್ತೆ. ಕಂಪೇರ್ ಟು ಬೇಯಿಸಿದ ಕಾಳುಗಳಕ್ಕಿಂತ ಮೊಳಕೆ ಕಟ್ಟಿ ಬೇಯಿಸಿದ ಕಾಳುಗಳಲ್ಲಿ ನ್ಯೂಟ್ರಿಷನ್ ಕೂಡ ಜಾಸ್ತಿ ಆಗಿರುತ್ತೆ, ಹಾಗೆ ಜೀರ್ಣ ಕೂಡ ಬೇಗ ಆಗುತ್ತೆ, ಹೊಟ್ಟೆಗೂ ಕೂಡ ಸಮಾಧಾನ ಕೊಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ.